ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಯಕ್ಷಸಿರಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತುಳು ಭವನದ ಸಿರಿ ಚಾವಡಿಯಲ್ಲಿ ಪ್ರತಿದಿನ ಯಕ್ಷಗಾನ ಪ್ರದರ್ಶನಗೊಳ್ತಾ ಇದ್ದು, ಕೋಟಿ ಚಿಹ್ನೆಯ ಯಕ್ಷಗಾನ ಪ್ರದರ್ಶನಕ್ಕೆ ಹಲವಾರು ಮಂದಿ ಯಕ್ಷಾಭಿಮಾನಿಗಳು ಸಾಕ್ಷಿಯಾದರು. ಮಂಗಳೂರಿನ ಉರುವಸ್ಟೂರ್ನಲ್ಲಿರುವ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೋಳಾರದ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಗುರಿಕಾರರಾದ ತಾರನಾಥ್ ಶೆಟ್ಟಿಯವರು ಮುಖ್ಯ ಅತಿಥಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ದಿವಂಗತ ಪೊಳಲಿ ಲೋಕಯ್ಯ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದ್ರು. ಇದೇ ವೇಳೆ ಜನಾರ್ದನ ಅಮುಂಜೆ ಅವರು ದಿವಂಗತ ಪೊಳಲಿ ಲೋಕಯ್ಯ ಅವರ ನೆನಪುಗಳನ್ನು ಬಿಚ್ಚಿಟ್ಟರು. ಪೊರ್ಲುದ ಪದ ಪಂಡಂದ ಅವು ಸಂಗೀತ ಕಲೆ, ಪೊರ್ಲುದೊಂಜಿ ಚಿತ್ರ ಬರೆಯಂದ ಅಂಡ ಅವು ಚಿತ್ರಕಲೆ, ಪೊರ್ಲುದೊಂಜಿ ಕೆತ್ತನೆ ಕೆಲಸ ಮಲ್ತಂದ ಅಂಡ ಅವು ಶಿಲ್ಪಕಲೆ, ಪೊರ್ಲುದ ನಾಟ್ಯ ಮಲ್ತಂದ ಅಂಡ ಅವು ನಾಟ್ಯಕಲೆ. ಇಂಚಿತ್ತಿನ ಮಾತಾ ಕಲೆಗಳು ನಮ್ಮ ತುಳುನಾಡು ಬೇತೆ ಬೇತೆ ಕಡೆಟ್ಟು ಬೇತೆ ಬೇತೆ ರೂಪ ಕೊಡ್ತೀಯರ ಸಾಧ್ಯ ಉಂಡು. ಅಂಡ ಅವು ಒಂಜೆ ಕೊಡಿಯಡಿತೊಂದು ನಂಗೆ ಮಾತೆರೆಗಳ ಒಂಜೇ ಕೊಡಿಯಡಿಟ್ಟು ತುಯ್ಯರ ತಿಕ್ಕುನಿ ಅವು ನಮ್ಮ ಜಿಲ್ಲೆದ ಪ್ರಸಿದ್ಧ ಕಲೆಯಾದ ಪಂಡಿತ ಪಾಮರರನ್ನು ರಂಜನೆ ಮಲ್ಪಣಂಚಿನ ನಮ್ಮ ಜಿಲ್ಲೆದ ಅತ್ತು ನಮ್ಮ ರಾಜ್ಯದ ಅತ್ತು ನಮ್ಮ ದೇಶದ ಅತ್ತು. ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದ ಕೆಎಚ್ ದಾಸಪ್ಪ ರೈ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ ಬಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಬಿ, ಸದಸ್ಯರಾದ ಬೆನೆಟ್ಜಿ ಅಮ್ಮಣ್ಣ, ಎಂ ದೇವಾನಂದ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ ಕೋಟಿ ಚೆನ್ನಯ್ಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.